ತನ್ನ ಕಾರ್ಣಿಕ ಮೂಲಕ ತುಳುನಾಡಿನ ಜನರ ಕಷ್ಟಗಳನ್ನು ದೂರ ಮಾಡಿ ಇಷ್ಟಾರ್ಥವನ್ನು ಸಿದ್ಧಿಸುತ್ತಿರುವ ದೈವವೇ ಕಲ್ಲುಟ್ಟಿ ದೈವ. ಅಂತೆಯೇ ಶ್ರೀ ಕ್ಷೇತ್ರ ಪಣೂಲಿಬೈಲಿನಲ್ಲಿ ನೆನೆಯುತ್ತಿರುವ ಕಲ್ಕುಡ ಕಲ್ಲುಟ್ಟಿ ದೈವಗಳ ವಾರ್ಷಿಕ ನೇಮೋತ್ಸವವು ನಿನ್ನೆ ನಡೆಯಿತು. ಪಣೂಲಿಬೈಲು ಕ್ಷೇತ್ರವು ಹೂವಿನಿಂದ ಅಲಂಕಾರಗೊಂಡು ಕಂಗೊಳಿಸುತ್ತಿದ್ದು, ಊರ ಪರವೂರ ಭಕ್ತರು ಕ್ಷೇತ್ರಕ್ಕೆ ಆಗಮಿಸಿ ಮಲ್ಲಿಗೆ, ಬೆಳ್ಳಿಯ ಹರಕೆಯನ್ನು ಸಲ್ಲಿಸಿ ಕಲ್ಕುಡ ಕಲ್ಲುಟ್ಟಿ ದೈವಗಳ ನೇಮೋತ್ಸವವನ್ನು ಕಣ್ತುಂಬಿಕೊಂಡು ಪುನೀತರಾದರು. ಇನ್ನು ಕೋಲೋತ್ಸವಕ್ಕೆ ಮಾಜಿ ಜಿಲ್ಲಾ ಉಸ್ತುವಾರಿ ಸಚಿವರಾದ ಬಿ ರಮನಾಥರೈ ಅವರು ಭೇಟಿ ನೀಡಿ ದೈವದ ದರ್ಶನ ಪಡೆದು ಪ್ರಸಾದ ಸ್ವೀಕರಿಸಿದರು. ಕರ್ನಾಟಕ ರಾಜ್ಯದಲ್ಲೇ ಸುಪ್ರಸಿದ್ಧ ಕ್ಷೇತ್ರವೆಂದು ಹೆಸರು ಪಡೆದಿರುವ ಪಣೂಲಿಬೈಲಿನಲ್ಲಿ ಸತ್ಯ, ಧರ್ಮ, ನ್ಯಾಯವನ್ನು ಎತ್ತಿ ಹಿಡಿಯುವ ಈ ಕಲ್ಕುಡ ಕಲ್ಲುಟ್ಟಿ ದೈವಗಳು ಮೂಲೆ ಮೂಲೆಯಿಂದಲೂ ಭಕ್ತರನ್ನು ಸೆಳೆದುಕೊಳ್ತಿದೆ. ಇನ್ನು ಕೊರೋನಾ ಹಿನ್ನೆಲೆಯಲ್ಲಿ ಸರ್ಕಾರದ ನಿಯಮಗಳನ್ನು ಪಾಲಿಸಿಕೊಂಡು ವಾರ್ಷಿಕ ನೇಮೋತ್ಸವ ನಡೆಯಿತು.